ಕಂಬನಿ ಸುರಿಸುವ ಒಂದು ಸಮಯ. ಪೋಪ್ ಸ್ವಾಮಿಯೊಡನೆ ನಮ್ಮ ಅನ್ಯೋನ್ಯತೆ ಹೇಗಿತ್ತು ಎಂದು ಕೆಲವರು ಒಮ್ಮೆ ಕೇಳಿದ್ದುಂಟು. 2013 ಇಸ್ವಿ ಮಾರ್ಚ್ 13ರಂದು ನಾವು ನೋಡ್ತಾ ಇದ್ದೆವು, ಆ ಕೊಳವೆಯಿಂದ ಬಿಳಿ ಹೊಗೆ ಬರ್ತದೋ ಕಪ್ಪು ಹೊಗೆ ಬರ್ತದ ಅಂತ. ಯಾಕೆಂದರೆ ಪೋಪ ಸ್ವಾಮಿಯ ಎಲೆಕ್ಷನ್ ಆಗುವಾಗ ಅದನ್ನು ಒಂದು ಸಾರಿ ಮತದಾನ ಮಾಡಿ ಅದು ಫಲ ಕೊಡದಿದ್ದರೆ ಕಪ್ಪು ಹೊಗೆ ಬರುವುದು, ಹಾಗೂ ಯಾರಾದರೂ ನೇಮಕ್ಕಾಗಿ ಬಂದರೆ ಬಿಳಿ ಹೊಗೆ ಬರುವಂಥದ್ದು. ಸಾಧಾರಣ ಸಂಜೆ 7 ಗಂಟೆಗೆ ಮಳೆ ಬರುವಾಗ ನಾವು ಕಾದು ನಿಂತಿದ್ದೆವು. ಆ ಮಳೆಯಲ್ಲಿ ಯಾವಾಗ ನಮಗೆ ಹೊಸ ಪೋಪ್ ಸ್ವಾಮಿ ಸಿಗ್ತಾರೆ ಅಂತ. ಅಂದಿನಿಂದ ಇಂದಿನವರೆಗೆ ಅವರ ಮೇಲೆ ಅಭಿಮಾನ ಇಟ್ಟು ಅವರೊಡನೆ ಮಾತುಕತೆ ನಡೆಸಿ ಅವರೊಡನೆ ಕೆಲವು ಬಾರಿ ನಮ್ಮ ಸಿನೋದ್ ಕೌನ್ಸಿಲ್ನಲ್ಲಿ ಒಟ್ಟಿಗೆ ಕುಳಿತು ಮುಂದೆ ಬರುವ ಸಿನೋದ್ ಸಭೆಗೆ, ಅಮೆಝಾನ್ನ ಬಗ್ಗೆ ಸಿನೋದ್ ಸಭೆಗೆ ತಯಾರಿಕೆ ಮಾಡುವಾಗ, ಅದರ ಮೊದಲು ಕುಟುಂಬದ ಬಗ್ಗೆ ಒಂದು ಸಿನೋದ್ ಸಭೆ ನಡೆಸಿದರು 3 ವಾರಗಳ ಸಮಯದಲ್ಲಿ. ಆವಾಗ ಮತ್ತು ಬೇರೆ ಇತ್ಯಾದಿ ಸಮಯದಲ್ಲಿ ಅವರೊಡನೆ ಭೇಟಿ ಮಾಡಿ ಅವರೊಡನೆ ಮಾತನಾಡಿ ಅವರ ಜೀವನ ಕಂಡು ಖಂಡಿತವಾಗಿ ಪ್ರೇರಣೆ ಪಡೆದಿದ್ದೇನೆ. ಅವರ ಪ್ರಭಾವ ಪ್ರಪಂಚದಲ್ಲಿ ಎಷ್ಟು, ನಮ್ಮ ಮೇಲೆ ಎಷ್ಟಿದೆ ಅಂತ ನೀವೇ ಸಾಕ್ಷಿ. ನೀವು ಇಲ್ಲಿ ಬಂದಿದ್ದೀರಿ, ನನಗೆ ನಿಜವಾಗಿಯೂ ಸಂತೋಷವಾಗ್ತದೆ. ನಿಮಗೆ ನಾನು ತಲೆಬಾಗಿ ವಂದಿಸ್ತೇನೆ. ನೀವು ಇಲ್ಲಿದ್ದದ್ದು ಖಂಡಿತವಾಗಿಯೂ ಸಂತೋಷದ ಒಂದು ವಿಷಯ. ಕೆಲವರು ಈಗ ತಾನೇ ಇಲ್ಲಿಂದ ನಿರ್ಗಮಿಸಿದರು ಬೇರೆ ಬೇರೆ ಕಾರ್ಯಕ್ರಮಗಳಿಗಾಗಿ. ಅಂತೂ ಅವರು ಬಂದು, ಹಾಗೂ ಇಂದಿನ ದಿನಗಳಲ್ಲಿ ಬಿಷಪ್ಸ್ ಹೌಸ್ಗೆ ಬಂದು ಅವರ ಈ ಫೋಟೋ ನೋಡಿ ಅದಕ್ಕೆ ಪುಷ್ಪಾಂಜಲಿ ಅರ್ಪಿಸಿದರು. ಶ್ರೀಯುತ UT ಖಾದರ್, ಶ್ರೀ ಐವನ್ ಡಿಸೋಜಾ ಮತ್ತು ಇತರ ಧುರೀಣರು, ರಾಜಕೀಯ ಮುಖಂಡರು, ಧಾರ್ಮಿಕ ಮುಖಂಡರು, ಬ್ರಹ್ಮಾವರ ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರಾದ ಮಾರ್ ಎಲಿಯಸ್ರವರು ಹಾಗೂ ಇತರ ನಮ್ಮ ಕ್ರೈಸ್ತ ಬಾಂಧವರು ತಮ್ಮ ಸಂದೇಶವನ್ನು ಕಳುಹಿಸಿ ನಮಗೆ ಸಾಂತ್ವನ ನೀಡಿದ್ದಾರೆ. ಅವರಿಗೂ ನಾನು ನನ್ನ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಇಡೀ ಜಗತ್ತೇ ಇಂದು ಸ್ತಬ್ಧವಾಗಿದೆ ಒಂದು ರೀತಿಯಲ್ಲಿ. ಖಂಡಿತವಾಗಿಯೂ ನಾಳೆಯ ದಿವಸ ಅನೇಕರು ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಲು ರೋಮಿಗೆ ಬರುವರು. ಪೋಪ್ ಸ್ವಾಮಿಯ ಪ್ರಭಾವ ನಮ್ಮೆಲ್ಲರ ಮೇಲೆ ಇದೆ, ಪ್ರತ್ಯೇಕವಾಗಿ ಮಕ್ಕಳ ಮೇಲೆ. ಬುಧವಾರದಂದು ಅವರು ಜನರಿಗೆ ಭೇಟಿ ಮಾಡಲು ಹಾಗೂ ತನ್ನ ಪ್ರವಚನವನ್ನು ಮಾಡುವಾಗ ಈ ಮಕ್ಕಳು ಬಸ್ ಮಾಡಿಕೊಂಡು ಪ್ರವಾಸಕ್ಕೆ ಬಂದ ಹಾಗೆ ಬರುತ್ತಿದ್ದರು. ಹಾಗೂ ಅವರನ್ನು ಕಂಡ ತಕ್ಷಣ ಇಟಾಲಿಯನ್ ಭಾಷೆಯಲ್ಲಿ ಫ್ರಾಂಚೆಸ್ಕೋ 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 ಅಂತ ಬೊಬ್ಬಿಡ್ತಿದ್ದರು. ಅವರನ್ನು ನೋಡಿ ಪೋಪ್ ಸ್ವಾಮಿಗೆ ತುಂಬ ಸಂತೋಷವಾಗ್ತದೆ. ಯುವ ಜನರ ಮೇಲೆ ಅವರ ಪ್ರೀತಿ, ಮಕ್ಕಳ ಮೇಲೆ ಅವರ ಪ್ರೀತಿ ಎಷ್ಟಂದರೆ ಅವರೊಡನೆ ತುಂಬ ಅನ್ಯೋನ್ಯತೆಯಿಂದ ನಡೆಯುತ್ತಿದ್ದರು. ಯಾಕಾಗಿ ಈ ವ್ಯಕ್ತಿ ಅತಿ ಪ್ರಭಾವಶಾಲಿ? ಅವರ ಮುಗ್ಧತೆ, ಒಂದು ಚಿಕ್ಕ ಮಗುವಿನ ಮುಗುಳ್ನಗೆ, ಪಾರದರ್ಶಕತೆ, ಬಡವರ ಬಗ್ಗೆ ಕಾಳಜಿ, ನಿರಾಶ್ರಿತರ ಮೇಲೆ, ವಲಸೆ ಬಂದವರ ಮೇಲೆ, ನಿರ್ಗತಿಕರ ಮೇಲೆ ಅವರ ಕಳಕಳಿ. ರಾತ್ರಿ ಹೊತ್ತು ಅವರ ಒಬ್ಬ ಸಹೋದ್ಯೋಗಿಯೊಡನೆ ರೋಮ್ನ ಬೇರೆ ಬೇರೆ ಬೀದಿಗಳಲ್ಲಿ ಹೋಗಿ ಎಲ್ಲಿ ಜನರು ಮಾರ್ಗದ ಬದಿಯಲ್ಲಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಜೀವಿಸ್ತಾರೆ ಅದನ್ನು ನೋಡಿ ಬಂದು ಅವರಿಗಾಗಿ ಏನೆಲ್ಲ ಸವಲತ್ತುಗಳನ್ನು ನಾವು ಕೊಡ್ಬೋದು, ರಾತ್ರಿ ಮಲಗಲು ಮಾರ್ಗದ ಬದಿ ಯಾಕೆ, ಸಂಕದ ಕೆಳಗೆ ಯಾಕೆ, ಸೇತುವೆ ಕೆಳಗೆ ಬದುಕುವುದಕ್ಕಿಂತ ನಮ್ಮ ಮನೆಯಲ್ಲಿ ಬಂದು ಬದುಕಿ ಅಂತ ಅನೇಕ ಬಾಗಿಲುಗಳನ್ನು ತೆರೆದಿದ್ದರು.
ಊಟಕ್ಕೆ ವ್ಯವಸ್ಥೆ, ಸ್ನಾನ ಮಾಡಲು ವ್ಯವಸ್ಥೆ ಹಾಗೂ ಬೆಳಗಿನ ಉಪಹಾರವನ್ನು ಪ್ರತಿದಿನ ಸಿಗುವ ಹಾಗೆ ಮಾಡುವಂತಹದ್ದು ಎಲ್ಲ ವ್ಯವಸ್ಥೆಯನ್ನು ಮಾಡಿದರು. 2016ರಲ್ಲಿ ಏಪ್ರಿಲ್ ತಿಂಗಳಿನಲ್ಲಿ ಒಮ್ಮೆ ಅವರು ರೆಫ್ಯೂಜಿಗೆ ಕ್ಯಾಂಪಿಗೆ ಹೋಗಿದ್ದರು. ಗ್ರೀಸ್ನಲ್ಲಿ ಲೆಸ್ಬೋಸ್ ಎಂಬ ಸ್ಥಳದಿಂದ. ಅಲ್ಲಿಂದ 3 ಮುಸ್ಲಿಂ ಫ್ಯಾಮಿಲೀಸ್ ಕುಟುಂಬಗಳು ಮತ್ತು ಒಟ್ಟು 12 ಮಂದಿಯನ್ನು ನಮ್ಮ ವ್ಯಾಟಿಕನ್ಗೆ ತಂದು ವ್ಯಾಟಿಕನ್ನಲ್ಲೇ ಅವರು ಉಳಕೊಳ್ಳಲು ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದರು. ಮುಸ್ಲಿಂ ಅಥವಾ ಯಾವ ಧರ್ಮ ಎಂಬುದನ್ನು ನೋಡುವುದರ ಬದಲು ಜನರ ಹೃದಯವನ್ನು ಅವರ ಕಣ್ಣುಗಳಲ್ಲಿ, ಅವರ ಮುಖದಲ್ಲಿ ನೋಡಿ ಆ ಹೃದಯದಲ್ಲಿರುವ ನೋವುಗಳನ್ನು ಅರಿತು ಅದಕ್ಕೆ ಸ್ಪಂದಿಸುವ ಮಹಾನ್ ಚೇತನ ಪೋಪ್ ಫ್ರಾನ್ಸಿಸ್. ಪ್ರತ್ಯೇಕವಾಗಿ ರೆಫ್ಯೂಜೀಸ್, ನಾನು ಕೂಡ ಒಬ್ಬ ರೆಫ್ಯೂಜಿ, ನಮ್ಮ ಕುಟುಂಬ ಕೂಡ ಇಟಲಿಯಿಂದ ಅರ್ಜೆಂಟಿನ ಹೋಗಿ ನಾನು ಕೂಡ ಇಂಥ ಒಂದು ಪರಿಸ್ಥಿತಿಯನ್ನು ಅನುಭವಿಸಿದ್ದೇನೆ, ಅಂಥ ದುಃಖವನ್ನು ನನಗೆ ಗೊತ್ತಿದೆ ಅಂತ ಅವರು ಹೇಳ್ತಿದ್ದರು. ಆದ ಕಾರಣ ಇತರರ ದುಃಖ ಯಾವಾಗ ನಾವು ಅರಿತೇವೋ ಆಗ ಖಂಡಿತವಾಗಿಯೂ ನಾವು ನಿಜವಾಗಿ ಕರುಣಾಮಯಿ, ದಯಾವಂತರು ಆಗಿ ಬಾಳಲು ಸಾಧ್ಯವಾಗುತ್ತದೆ. ಕ್ರಿಸ್ಮಸ್ ಸಮಯದಲ್ಲಿ ಅವರೊಂದು ಭೋಜನ ಮಾಡ್ತಿದ್ದರು. ಆ ಭೋಜನದ ಅತಿ ಆಮಂತ್ರಿತರು ಬಡವರು, ಮಾರ್ಗದ ಬದಿಯಲ್ಲಿ ಜೀವಿಸುವವರು, ಬಸ್ ಸ್ಟ್ಯಾಂಡ್ನಲ್ಲಿ ಜೀವಿಸುವವರು, ಅವರೆಲ್ಲ ಕರೆದು ಮಧ್ಯಾಹ್ನದ ಊಟ ಅವರೊಡನೆ ಊಟ ಮಾಡಿ ವ್ಯಾಟಿಕನ್ನ ಹಾಲ್ನಲ್ಲಿ ಊಟ ಮಾಡಿ ಕ್ರಿಸ್ಮಸ್ ಹಬ್ಬದ ಊಟವನ್ನು ಸವಿತ್ತು ಅವರಿಗೆ ಏನಾದರೂ ಕಾಣಿಕೆ ಕೊಟ್ಟು ಕಳಿಸ್ತಿದ್ದರು. ನಾವೆಲ್ಲರೂ ಕೊರೋನಾ ಸಮಯದಲ್ಲಿ ಹೇಗೆ ಬದುಕಿದ್ದೇವೆ, ನಮಗೆ ಎಷ್ಟು ಜನರ ಅಗತ್ಯವಿದೆ, ನಮಗೆ ಬೇರೆ ಯಾವುದು ಬೇಡ, ನಮಗೆ ಜನರು ಬೇಕು, ಮನುಷ್ಯರು ಬೇಕು ಎಂದು ತೋರಿಸಲಿಕ್ಕಾಗಿ ಫ್ರತೆಲ್ಲಿ ತುತ್ತಿ, ನಾವೆಲ್ಲರೂ ಸಹೋದರ ಸಹೋದರಿಯರೆಂಬ ಪತ್ರವನ್ನು ಬರೆದು ನಾವು ಜನರೊಡನೆ ಪ್ರತಿಯೊಬ್ಬರೊಡನೆ ಹೇಗೆ ಸ್ಪಂದಿಸಬೇಕು ಎಂದು ನಮಗೆ ತೋರಿಸಿಕೊಟ್ಟಿದ್ದಾರೆ. ನಾವು ಎಲ್ಲರೂ ಸಹೋದರ ಸಹೋದರಿಯರು ಎಂಬುದನ್ನು ಮರೆಯಬಾರದು. ಒಂದೇ ದೇವರ ಮಕ್ಕಳು. ಈ ಧರೆಗೆ ಉಪ್ಪಾಗಬೇಕು, ಈ ಪ್ರಪಂಚಕ್ಕೆ ದೀಪ ಆಗಬೇಕು ಎಂದು ಹೇಳಿದ ಯೇಸು ಸ್ವಾಮಿ ಆ ಆಜ್ಞೆ ಪ್ರಕಾರ, ಆದೇಶದ ಪ್ರಕಾರ ಪೋಪ್ ಫ್ರಾನ್ಸಿಸ್ ರವರು ಜೀವನ ನಡೆಸಿದರು. ಅವರ ಹೆಸರು ಹೊರ್ಗೆ ಮಾರಿಯೋ ಬೆರ್ಗೋಲಿ ಅಂತ. ಕೆಲವರು ಹೊರ್ಗೆ ಅಂದರೆ ಜಾರ್ಜ್, ಮಾರಿಯೋ ಬೆರ್ಗೋಲಿಯೋ. ಆದರೆ ಒಂದು ಸಮಯ ಅವರು ಇಟಾಲಿಯನ್ ಭಾಷೆಯಲ್ಲಿ ಸಂತ ಫ್ರಾನ್ಸಿಸ್ ರವರ ಹೆಸರನ್ನು ತೆಗೆದುಕೊಂಡರೋ ಆವಾಗ ಅಂದಿನಿಂದ ಇಂದಿನವರೆಗೆ ಆ ಫ್ರಾನ್ಸಿಸ್ ಹೆಸರಿನಲ್ಲೇ ಅವರು ಒಂದು ದೊಡ್ಡ ಚೇತನವಾಗಿ ಬೆಳೆದರು. ಅವರ ಎಲೆಕ್ಷನ್ ಆದ ತಕ್ಷಣ ಕಾರ್ಡಿನಲ್ ಹ್ಯೂಮ್ಸ್ ಹೇಳಿದರು, ನೋಡಿ ಬಡವರನ್ನು ಮರೆಯಬೇಡ ಅಂತ. ಆ ಒಂದು ಕಿವಿ ಮಾತು, ಬಡವರನ್ನು ಮರೆಯಬೇಡ ಎಂದು ಹೇಳಿದ ಕಿವಿ ಮಾತು ತನ್ನ ಒಟ್ಟಿಗಿದ್ದ ಕಾರ್ಡಿನಲ್ ಹೇಳಿದ ಮಾತನ್ನು ಅವರ ಜೀವನ ಕೊನೆಯ ತನಕ ಮರೆಯದೆ ಬಡವರನ್ನು ಪ್ರೀತಿಸಿ ನಮ್ಮೆಲ್ಲರ ಪ್ರೀತಿ ಪಾತ್ರರಾಗಿದ್ದಾರೆ. ಆದ ಕಾರಣ ಇಂದು ನಾವು ಇಲ್ಲಿ ಸೇರಿದ್ದು ನಾವು ಕೊಡುವ ಒಂದು ಚಿಕ್ಕ ಕಾಣಿಕೆ ಈ ನುಡಿ ನಮನ. ನಮ್ಮ ಸಂಸದರು ಇಲ್ಲಿದ್ದರು, ಶಾಸಕರು, ರಾಜಕೀಯ ಮುಖಂಡರು, ಧಾರ್ಮಿಕ ಮುಖಂಡರು ಇದ್ದರು. ಖಂಡಿತವಾಗಿ ಅವರ ಹಾಜರಿ ನಮಗೆ ಸಂತೋಷ ತಂದಿದೆ. ನನ್ನ ವಂದನೆಗಳು. ನಮ್ಮ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಶೋಕವನ್ನು ವ್ಯಕ್ತಪಡಿಸಲು ಅನೇಕ ನಿರ್ಧಾರಗಳನ್ನು ಮಾಡಿದೆ. ಇಲ್ಲಿಂದ ಜನರನ್ನು ನಾಳೆಯ ಈ ಸಮಾರಂಭಕ್ಕಾಗಿ ಕಳಿಸಿಕೊಟ್ಟಿದ್ದಾರೆ. ಧ್ವಜವನ್ನು ಅರ್ಧದ ಮಟ್ಟದಲ್ಲಿ ಹಾರಿಸಲಿಕ್ಕೆ ಆದೇಶವನ್ನು ಕೊಟ್ಟಿದ್ದರು. ಇದನ್ನೆಲ್ಲ ನಾನು ನೆನಪಿಸಿ ಅವರಿಗೂ ನನ್ನ ಧನ್ಯವಾದಗಳನ್ನು ಸಲ್ಲಿಸ್ತೇನೆ.